ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ದೇವಾಲಯ, 1000 ಕಂಬಗಳನ್ನು ಒಳಗೊಂಡಿರುವ ಅದ್ಭುತವಾದ ದೇವಾಲಯದ ಪರಿಚಯ, ಜೊತೆಗೆ ಅಲ್ಲಿರುವ ಪ್ರತಿಯೊಂದು ಕಂಬಗಳು ಏನನ್ನು ತಿಳಿಸುತ್ತವೆ, ಈ ದೇವಾಲಯದ ಚರಿತ್ರೆಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಜೈನರ 18ನೆಯ ಬಸದಿಯಾದ ಈ 1000 ಕಂಬಗಳ ದೇವಾಲಯವನ್ನು 15ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದ್ದರೂ ಸಹ 1962ರಲ್ಲಿ ಕೃಷ್ಣದೇವರಾಯ ಒಡೆಯರ್ ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ಈ ಬಸದಿಯು 3 ಮಹಡಿಗಳ ಜೊತೆಗೆ 7 ಮಂಟಪಗಳನ್ನು ಹೊಂದಿದೆ. ಗರ್ಭಗುಡಿಯಲ್ಲಿ 8ನೆಯ ಜೈನ ತೀರ್ಥಂಕರರಾದ ಚಂದ್ರಪ್ರಭ ಸ್ವಾಮಿಯವರ 8 ಅಡಿ ಎತ್ತರದ ಪಂಚಲೋಹದಿಂದ ನಿರ್ಮಿಸಿರುವ ವಿಗ್ರಹವಿದೆ. ಈ ಬಸದಿಯನ್ನು ಚಂದ್ರನಾಥ ಬಸದಿ ಅಥವಾ ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಎಂದು ಕರೆಯುತ್ತಾರೆ. ಇಲ್ಲಿರುವ ಪ್ರತಿಯೊಂದು ಕಂಬಗಳನ್ನು ಗ್ರಾನೈಟ್ ಶಿಲೆಗಳಿಂದ ನಿರ್ಮಾಣ ಮಾಡಲಾಗಿದ್ದು ವಿಶೇಷ ಕೆತ್ತನೆಗಳಿಂದ ಕೂಡಿದೆ. ಒಂದಕ್ಕಿಂತ ಒಂದು ವಿಭಿನ್ನವಾದ ಕಲಾಕೃತಿಯನ್ನು ಈ ಕಂಬಗಳು ಹೊಂದಿವೆ. ಒಂದೊಂದು ಕಂಬವು ಒಂದೊಂದು ಮಾಹಿತಿಯನ್ನು ನೀಡುವುದರ ಜೊತೆಗೆ ಈ ಕಂಬಗಳನ್ನು ಕೈಯಿಂದ ಬಡಿದಾಗ ಪ್ರತಿಯೊಂದು ಕಂಬವು ವಿಶೇಷ ಬಗೆಯ ನಾದಗಳನ್ನು ಹೊರಡಿಸುತ್ತವೆ. ಇನ್ನು ಬಸದಿಯ ಎದುರಿಗೆ ಇರುವ ಸುಮಾರು 50 ಅಡಿ ಎತ್ತರದ ಸುಂದರವಾದ ಮಾನಸ್ತಂಭವನ್ನು ರಾಣಿ ನಾಗಲಾದೇವಿ ನಿರ್ಮಾಣ ಮಾಡಿದ್ದೆಂದು ಇತಿಹಾಸ ನಮಗೆ ತಿಳಿಸುತ್ತದೆ. ಇದೊಂದು ನಯನ ಮನೋಹರವಾದ ಐತಿಹಾಸಿಕ ಪ್ರವಾಸ ತಾಣವೂ ಆಗಿದ್ದು, ಈ ದೇವಾಲಯ ಇರುವುದಾದರೂ ಎಲ್ಲಿ ಎನ್ನುವ ಪ್ರಶ್ನೆಗೆ ಉತ್ತರ, ಮಂಗಳೂರಿನಿಂದ ಸುಮಾರು 34 ಕಿಲೋಮೀಟರ್ ದೂರದಲ್ಲಿರುವ ಮೂಡಬಿದ್ರೆಯಲ್ಲಿ ಈ ಸುಂದರವಾದ 1000 ಕಂಬದ ಬಸದಿ ಇದೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.